ಸರ್, ಈಗ ಪೇಜಾವರ ಶ್ರೀಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಭಾರತ ಜಾತ್ಯತೀತ ರಾಷ್ಟ್ರ, ಜಾತಿ ಗಣತಿ ಯಾಕೆ ಮಾಡಬೇಕು ಅನ್ನೋ. ಒಂದು, ಪೇಜಾವರ ಶ್ರೀಗಳು ದೊಡ್ಡ ಶ್ರೀಗಳಿದ್ದಾಗ ಅವ್ರ ಭಾಷಣ, ಅವರು ಹೇಳಿಕೆಗಳು ಕೊಟ್ಟಾಗ ನಾವು ಯಾರು ಮಾತಾಡ್ತಾರಲ್ಲ, ಯಾಕಂದ್ರೆ ಅವರಿಗೆ ವಯಸ್ಸಿತ್ತು. ಈಗಿರ್ತಕ್ಕಂಥ ಸ್ವಾಮೀಜಿಗಳು ಅಯೋಧ್ಯೆಯಿಂದ ಹಿಡಿದು ಎಲ್ಲ ವಿಚಾರದಲ್ಲೂ ಮಾತಾಡ್ತಾ ಇರುವಾಗ ಒಬ್ಬ ಪುಡಿ ರಾಜಕಾರಣಿ ಥರ ಮಾತಾಡ್ತಾ ಇದ್ದಾರೆ. ಈ ವಿಚಾರಗಳು ಮಾತಾಡಬೇಕಂದ್ರೆ ಅವರು ಕಾವಿ ಬಟ್ಟೆ ಬಿಟ್ಟು ಬೇರೆ ಬಟ್ಟೆ ಹಾಕೊಂಡು ಮಾತಾಡಿದಾಗ ಅವ್ರಿಗೆ ಸರಿಯಾದ ಉತ್ತರವನ್ನು ನಾವು ಕೊಡ್ಬೋದು. ಅಷ್ಟೊಂದು ಕಾಳಜಿ ಇರೋರು ಜಾತಿ ಗಣತಿ ಹಾಕಬೇಕು ಜಾತ್ಯತೀತ ರಾಷ್ಟ್ರದಲ್ಲಿ ಅಂದಾಗ ಇವರು ಮಠದಲ್ಲೇ ಪಂಕ್ತಿ ಭೋಜನದಲ್ಲಿ ಬೇರೆಯವ್ರನ್ನ ಸೇರಿಸೋದಿಲ್ಲ, ಮಠಕ್ಕೆ ಬೇರೆಯವ್ರನ್ನ ಒಳಗಡೆ ಬಿಡೋದಿಲ್ಲ, ಮತ್ತು ಮಡ ಸ್ನಾನಕ್ಕೆ ಇವರು ಉತ್ತೇಜನ ಕೊಡ್ತಕ್ಕಂಥವ್ರು. ಇವರು ಮೊದಲು ಇವರ ಮಕ್ಕಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೋಡ್ಬಿಟ್ಟು ಆಮೇಲೆ ಜಾತ್ಯತೀತ, ಜಾತಿ ಗಣತಿ ಮತ್ತು ಜನಗಣತಿ ಬಗ್ಗೆ ಮಾತಾಡೋದು ಬಹಳ ಉತ್ತಮ ಅಂತ ಕಾಣುತ್ತೆ. ಯಾಕಂದರೆ ಇವರು ಸ್ವಾಮೀಜಿಗಳು, ಒಂದು ಬಹಳಷ್ಟು ಜನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿಗಳು ಪುಡಿ ರಾಜಕಾರಣಿ ಥರ ಮಾತಾಡಬಾರ್ದು. ಸರ್, ಜಾತಿ ಗಣತಿ ಬೇಡ ಅನ್ನುವಂಥ ಹಿಂದಿನ ಉದ್ದೇಶ ಏನಾಗಿದೆ ಸರ್? ಅಲ್ಲ, ಜಾತಿಯ ಮೇಲೆ ಅವರು ಅವಲಂಬಿಸಿರ್ತಕ್ಕಂಥದ್ದು. ಎಲ್ಲ ಮಠಗಳು ಸಹ, ಯಾವುದೇ ಮಠಗಳು ತಗೊಳ್ಳಿ, ಯಾರು ಜಗದ್ಗುರುಗಳು, ಎಲ್ಲ ಜಾತಿ ವರ್ಗದವರೆಗೂ ಸಹ ಯಾವುದೇ ಗುರುಗಳಿಲ್ಲ ಈ ದೇಶದಲ್ಲಿ. ಎಲ್ಲ ಜಾತಿಗೂ ಅವರವರ ಜಾತಿ ಗುರುಗಳಿದ್ದಾರೆ. ಆಗಿರುವಾಗ ಧರ್ಮದಲ್ಲೇ ಜಾತಿಗಳಲ್ಲೇ ಇಷ್ಟೊಂದು ಪಂಗಡಗಳಿರುವಾಗ ಜಾತಿ ಬೇಡ ಅಂದರೆ ಹಂಗಾರೆ ಹೇಳ್ಬಿಡ್ಲಿ, ಜಾತಿ ಬೇಡ, ಜಾತಿ ಕಾಲಮ್ನ ಇನ್ಮೇಲೆ ತೆಗೆದು ಬಿಡ್ತೀವಿ, ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳ್ಬಿಡ್ಲಿ. ನಿಮಗೆ ಸಫಾಯಿ ಕರ್ಮಚಾರಿಗಳು ಒಂದೇ ಜಾತಿಯವ್ರು ಮಾಡ್ಬೇಕು, ಬೇರೆ ಯಾರು ಜಾತಿಯವ್ರು ಹೋಗಂಗಿಲ್ಲ. ಮತ್ತೆ ಸರ್ಕಾರಿ ಕೆಲಸಗಳಲ್ಲಿ ಒಂದೇ ಜಾತಿಯವರ ಆಧಿಪತ್ಯ ಇರಬೇಕು, ಅದನ್ನ ಯಾರು ಕೇಳೋಂಗಿಲ್ಲ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಿಲ್ಲ ಸ್ವಾಮೀಜಿಗಳಂದ್ರೆ. ಎಲ್ಲವನ್ನೂ ಸಹ ಸರ್ವ ಸಂಘ ಪರಿತ್ಯಾಗಿಗಳೇ ಈ ದೇಶದಲ್ಲಿ ಸ್ವಾಮಿಗಳಾಗ್ತಾ ಇದ್ದಿದ್ದು, ಕಾವಿ ಬಟ್ಟೆ ಆಗ್ತಾ ಇದ್ದಿದ್ದು. ಈಗ ಸಂಪೂರ್ಣವಾಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ನೋಡಿದಾಗ ಎಲ್ಲೋ ವ್ಯವಸ್ಥೆನಲ್ಲಿ ಲೋಪದೋಷಗಳಿದೆ ಅನ್ನೋದು ಕಾಣುತ್ತೆ. ಯಾವ ಜಾತಿ ವ್ಯವಸ್ಥೆಯನ್ನು ಈ ಎಲ್ಲ ನಿಷ್ಠಗಳಿಗೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ, ಅವರೇ ಅದನ್ನು ಪೋಷಿಸ್ತಾ ಇದ್ದಾರೆ. ಒಂದೆಡೆ ನಾವು ಜಾತ್ಯತೀತರು ಅಂತ ಹೇಳೋದು, ಇನ್ನೊಂದೆಡೆ ಅದನ್ನೇ ಎಲ್ಲ ವರ್ಗ ವಲಯದಲ್ಲಿ ಕೂಡ ಪೋಷಿಸ್ತಾ ಇರುವಂತಹದ್ದು. ನಾವೇನು ಯಾರನ್ನು ಕರೆದು ನೋಡಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಲ್ಲ. ಲೋಕದ ವ್ಯವಸ್ಥೆ ನಮ್ಮಲ್ಲಿ ಬಂದು ಕೇಳಿತು, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಹೇಗೆ? ಜಾತಿದಿಂದ ನಾವು ಹೇಳ್ಕೊತಾ ಇದ್ದೇವೆ, ಮತ್ತೆ ಪುನಃ ಇಲ್ಲಿ ಜಾತಿ ಪಂಗಡಗಳ ಲೆಕ್ಕಾಚಾರ ಯಾಕೆ ಅರ್ಥ ಆಗಿಲ್ಲ ಅಂತ ನಾವು ಹೇಳಿದ್ವಿ. ಇದು ತಪ್ಪಂತೆ. ಪುಡಿ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಹೌದೋ ಅಲ್ಲೋ ಇದು ಒಂದು ಹೇಳಿ. ಇದು ಪ್ರಜಾಪ್ರಭುತ್ವದ ರಾಷ್ಟ್ರ ಹೌದೋ ಅಲ್ಲೋ? ಹೌದು ಅಂತಂದದ್ದಾದರೆ ಯಾರಿಗೂ ಮಠಾಧಿಪತಿಗಳಿಗೆಲ್ಲ, ಕಾವಿಟ್ಟವರಿಗೆಲ್ಲ, ಸಾಮಾನ್ಯ ಒಬ್ಬ ಪ್ರಜೆಗೂ ಕೂಡ ಮಾತನಾಡಲಿಕ್ಕೆ ಹಕ್ಕಿದೆ. ಸಾಮಾನ್ಯ ಒಬ್ಬ ಪ್ರಜೆಗೂ ಕೂಡ ತನ್ನ ಅಭಿಪ್ರಾಯವನ್ನು ಮುಂದಿಡುವಂತಹ ಹಕ್ಕು ಅವನಿಗಿದೆ. ಹಾಗಿರುವಾಗ ಕಾವಿ ತೆಗೆದಿಟ್ಟು ರಾಜಕಾರಣಿಗಳಾಗಿ ಬರಲಿ ಉತ್ತರ ಕೊಡ್ತೇವೆ ಅಂತಂದರೆ ಹಾಗಾದ್ರೆ ಅರ್ಥ ಏನು? ಸಮಾಜದಲ್ಲಿ ಮಾತಾಡುವ ಹಕ್ಕಿರುವಂತಹದ್ದು ಕೇವಲ ರಾಜಕಾರಣಿಗಳಿಗೆ ಮಾತ್ರ, ಪ್ರಜೆಗಳಿಗೂ ಇಲ್ಲ. ಯಾರಿಗಿದೆ? ಕೇವಲ ರಾಜಕಾರಣಿಗಳಿಗೆ ಮಾತ್ರ. ಹೇಳಿ ಹಾಗಾದರೆ ಇವತ್ತು ಪ್ರಜಾಪ್ರಭುತ್ವ ಸತ್ತು ಹೋಯಿತು, ಇವತ್ತು ಇರೋದು ಕೇವಲ ರಾಜಕಾರಣಿಗಳ ರಾಜ್ಯ ಅಂತ ಹೇಳಿಬಿಡ್ಲಿ. ಹಾಗಾದರೆ ಪ್ರಜಾಪ್ರಭುತ್ವ ಇಲ್ಲ, ಇದು ರಾಜಕಾರಣವೇ ಇದೆ ಅಂತ ಹೇಳಿ. ಅದೆಲ್ಲ ಅಂತ ಆದದ್ದಾದರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪೀಠಾಧಿಪತಿಗಳಿಗಲ್ಲ, ಸಾಮಾನ್ಯ ಒಬ್ಬ ಪ್ರಜೆಗೂ ಕೂಡ ತನ್ನ ಅಭಿಪ್ರಾಯ ಏನು ಅನ್ನೋದನ್ನು ಸಮಾಜದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಅವಕಾಶ ಬೇಕು. ನಾವು ಅಷ್ಟನ್ನೇ ನಾವು ಮಾಡಿದ್ದೇವೆ ಹೊರತು ಮತ್ತೊಂದು ಮಾಡಿಲ್ಲ. ಹಾಗಾಗಿ ನಾವು ಗಾಯತ್ರಿ ಮಂತ್ರದ ಮೂಲಕ ಪ್ರಾರ್ಥನೆ ಮಾಡ್ತಾ ಇರೋದು, ಯಾರು ಇಂತಹ ರಾಜಕಾರಣಿಗಳು ಯಾರಿದ್ದಾರೆ, ದೇವರೇ ಅವರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡು, ಅವರಿಗೂ ಸದ್ಬುದ್ಧಿಯನ್ನು ಕೊಡು ನಾವು ಕೇಳ್ತಾ ಇದ್ದೇವೆ ಹೊರತು ಮತ್ತೊಂದಲ್ಲ.